ಗ್ಯಾಸ್ ಓಪನ್ ಮಾಡೋದಲ್ಲ ಅಲ್ಲಿಂದ? ಹೌದು, ಓಪನ್ ಮಾಡೋದು. ಇದು ಕ್ಲೋಸ್, ಗೋಳಿ ಕೂತ್ಕೊಳ್ಳಿ. ಅಂದ್ರೆ ಅದು ನೀವು ಇದು ಮುಚ್ಚಳ ಹಾಕ್ತಿರಲ್ಲ ಆಮೇಲೆ ಹೌದು, ಅದ್ರ ಫುಲ್ ಇಟ್ಟು ಟೈಟ್ ಮಾಡ್ಬೇಕಲ್ಲ ಬಾಟ್ಲು ಒಳಗಡೆ? ಬಾಟ್ಲು ಉಂಟು, ಈಗ ಓಪನ್ ಮಾಡಿದ್ದೇನೆ. ಆ ಗ್ಯಾಸಿಗೆ ಓಪನ್ ಮಾಡಿದ್ರಲ್ಲ ಅಲ್ಲಿ? ಹೌದು. ಎಸ್, ನೋಡಿ ಸ್ನೇಹಿತರೆ, ಇದು ಗೋಲಿ ನೋಡಿ, ಗೋಲಿ ಮೇಲೆ ಬಂದಿರುತ್ತೆ. ಈಗ ಒಂದು ಗೋಲಿ ಕೂಡ ರೆಡಿ ಆಗಿದೆ. ಶುಂಠಿ, ಕಾರ್ಕಳದಲ್ಲೇ ಒಂದು ಪ್ರಥಮವಾಗಿ ಅಂದ್ರೆ ಫಸ್ಟ್ ಗೋಳಿ ಸೋಡಾ ಮಾಡಿದ್ದು ನೀವೇ. ಹಾಗಾದ್ರೆ 100 ವರ್ಷ ಇತಿಹಾಸ ಇರುವಂತ ಒಂದು. ನಾನಲ್ಲ, ನನ್ನ ತಂದೆ ಮಾಡಿದ್ದು. ಅದನ್ನು ಅವರು ಕೈದಾದ ಮೇಲೆ ನಾನು ಮಾಡಿದ್ದು. ತಿಮ್ಮಣ್ಣ ಅಂದರೆ ಮುಂಚೆ ಹಣದ್ದು ಭಾರಿ ಕಷ್ಟ ಇತ್ತು. 5 ಪೈಸೆಯಲ್ಲಿ ಕೊಡ್ತಾ ಇದ್ದೆ ನಾವು. ನೀವು 5 ಪೈಸೆಗೆ ಪೈಸೆ ಲೆಕ್ಕ ಇದ್ದಾಗ ಗ್ಯಾಸ್ಟ್ರಿಕ್ಕಿಗೆ ಮತ್ತೆ ಇದು ಒಳ್ಳೇದು. ಶುಂಠಿ, ಗ್ಯಾಸ್ಟ್ರಿಕ್ಗೆ ಶುಂಠಿ, ಚಪ್ಪೆ ಸೋಡಕ್ಕೆ ಉಪ್ಪು ಹಾಕಿ, ಅದು ಗ್ಯಾಸ್ಟ್ರಿಕ್ಕಿಗೆ ಎಲ್ಲ ಒಳ್ಳೇದು. ಇದಕ್ಕೆ ಯಾವಾಗ ಎಷ್ಟು ಕೊಟ್ರಿ ಈ ಮಿಷಿನಿಗೆ? ಅದೇ 2,000 ಕೊಟ್ಟಿದ್ದೇನೆ ಆವಾಗ. ಈಗ ಸದ್ಯ 10,000. ಆಗ 2,000 ಅಂದ್ರೆ ದೊಡ್ಡ ವಿಷಯ. ದೊಡ್ಡ ವಿಷಯ. ಎಷ್ಟು? 1967 ಇಸ್ವಿಯಲ್ಲಿ. ಅದ್ರ ಮುಂಚೆ ತಂದೆ ಮಾಡ್ತಿದ್ರು. ಅವರು ಎಷ್ಟು ವರ್ಷ ಹಿಂದೆ ಮಾಡ್ತಿದ್ರು? ಅವರು ಒಂದು 40 ವರ್ಷದಿಂದ ಮಾಡ್ತಿದ್ರು. ಹಾಯ್, ಹಲೋ, ನಮಸ್ಕಾರ. ಸ್ಟೋರಿವನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಅಜಯ್ ಮೊಯ್ಲಿ. ನಾನಿವತ್ತು ಕಾರ್ಕಳದಲ್ಲಿ ಸಾಧಾರಣ ಒಂದು 100 ವರ್ಷದಿಂದ ಸ್ವಾವಲಂಬಿಯಾಗಿ ಗೋಲಿ ಸೋಡಾ ವ್ಯವಹಾರ ಮಾಡಿಕೊಂಡು ಜೀವನ ಮಾಡ್ತಿರುವಂಥ ಕೃಷ್ಣ ದೇವಾಡಿಗವರ ಮನೆಯಲ್ಲಿದ್ದೇನೆ. ನಮಗೆ ಗೋಲಿ ಸೋಡಾದ ಮತ್ತು ಅವರ ಈ 100 ವರ್ಷದ ಇತಿಹಾಸದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚೋಗ್ತಾರೆ. ಸೊ ಇವಾಗ ನಮ್ಮ ಜೊತೆಗೆ ಇದ್ದಾರೆ ಅವರು, ಬನ್ನಿ ಮಾತಾಡೋಣ. ನಿಮ್ಮ ಈ ಗೋಲಿ ಸೋಡಾ ಇದಕ್ಕೆ 100 ವರ್ಷ ಆಯ್ತಲ್ಲ? ಸ್ವಲ್ಪ ಇದರ ಬಗ್ಗೆ ಹಿನ್ನೆಲೆ ಹೇಳೋದಾದ್ರೆ, ಯಾವಾಗಿಂದ ಇದು ಸ್ಟಾರ್ಟ್ ಆಯ್ತು ಮತ್ತೆ ಯಾರು ಶುರು ಮಾಡಿದ್ರು? ಇದು ತಂದೆ ಶುರು ಮಾಡಿದ್ದು, ಮತ್ತೆ ಅದು ತಂದೆ ಬಿಟ್ಟ ಮೇಲೆ ನಾನು ತಯಾರು ಮಾಡಿದ್ದು. ತಂದೆಯವರ ಹೆಸರು? ಚಂದಯ್ಯ ದೇವಾಡಿಗ. ಎಷ್ಟು ವರ್ಷ ಸಾಧಾರಣ ಅವರು ಎಷ್ಟು ವರ್ಷದಿಂದ ಮಾಡ್ತಿದ್ರು? ಅವರು ನಾನು ಮಾಡುವಾಗಲೇ 60 ಇಸ್ವಿ. ನೀವು ಸ್ಟಾರ್ಟ್ ಮಾಡಿ 60 ವರ್ಷ ಆಯ್ತಾ? 60 ಇಸ್ವಿಯಲ್ಲಿ ಮಾಡಿದ್ದು ನಾನು. ಎಷ್ಟು? 1960 ಇಸ್ವಿ. ಅದ್ರ ಮುಂಚೆ ತಂದೆ ಮಾಡ್ತಿದ್ರು. ಅವರು ಎಷ್ಟು ವರ್ಷ ಹಿಂದೆ ಮಾಡ್ತಿದ್ರು? ಅವರು ಒಂದು 40 ವರ್ಷದಿಂದ ಮಾಡ್ತಿದ್ರು. ಪ್ರಾಯ ಎಷ್ಟು ಈಗ? ನನಗೆ 72 ಆಗಿದೆ. 72? ಹೌದು. ಅಂದ್ರೆ ನೀವು ನಿಮ್ಮ ಬಾಲ್ಯದ 12 ವಯಸ್ಸಿನಲ್ಲೇ ಇದು ಸ್ಟಾರ್ಟ್ ಮಾಡಿ? ಹೌದು ಹೌದು. ಯಾವಾಗ ಹೇಗೆ ಶುರು ಮಾಡಿದ್ರಿ ಇದು ಈ ಉದ್ಯೋಗ? ಪೇಂಟಲ್ಲಿ ಅಂಗಡಿಯಲ್ಲಿ ಕೆಲಸಕ್ಕೆ ಕೂತು ಮತ್ತೆ ಅದು ಕಲಿತು. ಎಲ್ಲಿ ಪೇಂಟಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಮೊದಲು? ಅನಂತ ಶಿಲ್ನರ ಅಂಗಡಿಯಲ್ಲಿ ಮಾಡಿದ್ದೇನೆ, ಮತ್ತೆ ಬಾಬು ಶೆಟ್ಟರ ಅಂಗಡಿಯಲ್ಲಿ ಮಾಡಿದ್ದೇನೆ. ಎಷ್ಟು ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಶಿಲ್ನರ ಅಂಗಡಿಯಲ್ಲಿ 4 ವರ್ಷ ಮಾಡಿದ್ದೇನೆ. ಮತ್ತೆ ಬಾಬು ಶೆಟ್ಟರಲ್ಲಿ ಒಂದು 2 ವರ್ಷ ಇದ್ದೇನೆ. ಅದೇ ದೊಡ್ಡ ಕಂಪನಿ ಆಗಿತ್ತಾ ಅಥವಾ ಹೀಗೆ ಅಂಗಡಿ? ಅದು ಕಂಪನಿ ದೊಡ್ಡ ಕಂಪನಿ ಅಲ್ಲ. ಈ ಗೋಲಿ ಸೋಡಾ ಎಲ್ಲ ರೆಡಿ ಮಾಡೋದು? ಹೌದು, ತಯಾರು ಮಾಡೋದು ನಾನು, ಮತ್ತೆ ಲೈನ್ ಹೋಗೋದು ಅವರು, ಕೆಲಸದವರು ಇದ್ದಾರೆ. ಅಂದ್ರೆ ನೀವು ಫ್ಯಾಕ್ಟರಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಿ? ಹೌದು, ಹಾಗೆ ಕಲ್ತದ್ದು. ಮತ್ತೆ ನೀವು ಈಗ ಸ್ವಾವಲಂಬಿಯಾಗಿ ನೀವೇ ಸ್ವಂತ ಯಾವಾಗ ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಸ್ವಂತ ಅಂದ್ರೆ ಅಲ್ಲಿ ಕೆಲಸ ಬಿಟ್ಟು ಮತ್ತೆ ಸ್ವಂತ ತಯಾರು ಮಾಡಿದ್ದು ನಾನೇ. ತಂದೆ ಬಿಟ್ಟ ಮೇಲೆ, ತಂದೆ ತೀರಿ ಹೋದ ಮೇಲೆ ನಾನೇ ತಯಾರು ಮಾಡಿದ್ದು. ಅಂದ್ರೆ ಅದ್ರ ನಿಮ್ಗೆ ಅಂದ್ರೆ ತಂದೆಯ ಕೆಲಸವನ್ನೇ ಮುಂದುವರಿಸಬೇಕು ಅಂತ ಏನೋ ಇದಿತ್ತ, ಆಸೆ ಇತ್ತ, ಹೇಗೆ? ಅದೊಂದು ತಂದೆದು ಒಂದು ಕಸುಬು ಇರಲಿ ಅಂತ ಇಟ್ಕೊಂಡದ್ದು. ಅಲ್ಲಿ ಸುಖ ಇಲ್ಲ ಅದ್ರಲ್ಲಿ. ಎಷ್ಟು ಅಂದ್ರೆ 60 ವರ್ಷದ ಮುಂಚೆ ಶುರು ಮಾಡಿದ್ರಿ? ಈಗ ನೀವು ಇದು ಈ ಮಿಷಿನ್ ಎಲ್ಲ ಎಲ್ಲಿ ತಗೊಂಡ್ರಿ? ಈಗ ಈ ಮಿಷಿನ್ ಇದು ಒಂದು ಸೆಟ್ಟು ಕೊಟ್ಟದ್ದು, ಸುಂದರ್ ಸೆಟ್ಟು ಅಂತ, ಹಳೆ ಮಿಷನ್ ತಗೊಂಡದ್ದು. ಇದಕ್ಕೆ ಮಿಷಿನ್ಗೆ ಎಷ್ಟು ವರ್ಷ ಆಯ್ತು ಈಗ? ಈಗ ಅದೇ 60 ವರ್ಷ ಆಯ್ತಾ? ಸ್ನೇಹಿತರೆ ನೋಡ್ತಿರ್ಬೋದು, ಸಾಧಾರಣ ಒಂದು 60 ವರ್ಷ ಆಗಿರುವಂತ ಗೋಲಿ ಸೋಡಾ ಮಿಷಿನ್ ಇದು ಇವ್ರದ್ದು. ನೋಡ್ತೇರಿ, ಇದು ಅಂದ್ರೆ ಇದು ಯಾವುದೇ ಆಧುನಿಕ ತಂತ್ರಜ್ಞಾನ ಯಾವುದೇ ಇದರಲ್ಲಿ ಇಲ್ಲ. ಅಂದ್ರೆ ವಿದ್ಯುತ್ ರಹಿತವಾಗಿದೆ, ಅಂದ್ರೆ ವಿದ್ಯುತ್ ಚಾಲನೆ ಇಲ್ಲ ಇದರಲ್ಲಿ. ಬರೀ ಕೈಯಲ್ಲೇ ಹ್ಯಾಂಡ್ಲಲ್ಲೇ ಮಾಡುವಂತ ಗೋಲಿ ಸೋಡಾ ಇದು. ಮತ್ತೆ ಇವತ್ತಿಗೂ ಇವರು ಕೈಯಲ್ಲೇ ಅಂದ್ರೆ ಮ್ಯಾನುವಲ್ ಆಗಿ ಹ್ಯಾಂಡಲ್ ಅಲ್ಲೇ ತಿರುಗಿಸಿ ಆ ತರ ಗೋಲಿ ಸೋಡಾ ರೆಡಿ ಮಾಡ್ತಿರೋದು. ಯಾವುದೇ ವಿದ್ಯುತ್ ಯಾವುದೇ ಇಲ್ಲಿಲ್ಲ. ಸೊ ವಿದ್ಯುತ್ ಇಲ್ಲದೆ ಮ್ಯಾನುವಲ್ ಆಗಿ ನ್ಯಾಚುರಲ್ ಆಗಿ ಮಾಡುವಂತ ಒಂದು ಗೋಲಿ ಸೋಡಾ ಇವ್ರದ್ದು. ಇದಕ್ಕೆ ಯಾವಾಗ ಎಷ್ಟು ಕೊಟ್ರಿ ಈ ಮಿಷಿನಿಗೆ? ಅದೇ 2,000 ಕೊಟ್ಟಿದ್ದೇನೆ ಆವಾಗ. ಈಗ ಸದ್ಯ 10,000. ಆಗ 2,000 ಅಂದ್ರೆ ದೊಡ್ಡ ವಿಷಯ. ದೊಡ್ಡ ವಿಷಯ. ಹೇಗೆ, ಎಲ್ಲಿ ತಗೊಂಡ್ರಿ? ಏನು ಇದು, ಯಾವ ಮೆಟೀರಿಯಲ್ ಇದು? ಇದೆ 3 ಮಾರ್ಗ ಸುಂದರ್ ಶೆಟ್ರು ಒಂದು ಒಬ್ಬರು. ಇದು ಸೆಕೆಂಡ್ ಹ್ಯಾಂಡ್ ಮಿಷಿನ್? ಸೆಕೆಂಡ್ ಹ್ಯಾಂಡ್. ಅಂದ್ರೆ ಅವರು ಮಾಡ್ತಿದ್ದ ನಾನು ತಗೊಂಡು.
ಅವ್ರು ಸೆಲ್ ಮಾಡಿದ್ರು, ನಾನು ಅಂದ್ರೆ ತಗೊಂಡೆ. ಅವ್ರು ಕ್ಲೋಸ್ ಮಾಡಿದ್ರು. ಹೌದು. ಅವ್ರಂತ ಅದು ನಿಲ್ಲಿಸಿದ್ರ ಗೋಲಿ ಸೋಡಾ ಮಾಡುದು? ನಿಲ್ಲಿಸಿದಂದ್ರೆ ಅವ್ರಿಗೆ ಪ್ರಾಯ ಆಯಿತು, ಮತ್ತೆ ಅವರು ತೀರಿ ಹೋದ್ರು. ಅಂದ್ರೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರಿ, ಕೆಲಸ ಬಿಡುವಾಗ ಈ ಮಿಷಿನ್ ಅನ್ನು ತಗೊಂಡು ಮತ್ತೆ ನೀವು ಸ್ವಂತ ಸ್ಟಾರ್ಟ್ ಮಾಡಿದ್ರಿ ಅಲ್ಲ? ಹೌದು. ಇದು ಮಿಷಿನ್ ಹೌದು. ಇದು ಯಾವುದು, ಕಬ್ಬಿಣವಾ ಏನಿದೆ? ಕಬ್ಬಿಣ, ಹಿತ್ತಾಳೆ ಎಲ್ಲ ಮಿಕ್ಸ್ ಉಂಟು. ಇದೆಲ್ಲ ಹಿತ್ತಾಳೆ, ಇದು ಹಿತ್ತಾಳೆ, ಇದು ಕಬ್ಬಿಣ, ಇದು ಕಬ್ಬಿಣ, ಇದು ಮಿಲವು, ಇದು ಕಬ್ಬಿಣ, ಇದು ಇದು ಕಬ್ಬಿಣ, ಇದು ಎಂತ ಹೇಳ್ತಾರೆ ಅದಕ್ಕೆ, ಇದು ಹಿತ್ತಾಳೆ ಅಲ್ಲ? ಬೀಟಿ ಬೀಟಿ ಅಂತ. ಹಿತ್ತಾಳೆ ಇದರಲ್ಲಿ? ಇದು ಹಿತ್ತಾಳೆ. ಇದು 3 ಹಿತ್ತಾಳೆ ಅಲ್ಲ? ಹಿತ್ತಾಳೆ. ಇದೆಲ್ಲ ಇದು ಹಿತ್ತಾಳೆ. ಈ ತರ ರಿಪೇರಿಯನ್ನು ಬರಲ್ಲ ಇದು? ಬರ್ತದೆ. ಮೊನ್ನೆ ಇದು ಹೋಗಿದೆ, 1,000 ಆಗಿದೆ. ಇದು ರಿಪೇರಿ ಮಾಡೋರೆಲ್ಲ ಸಿಗ್ತಾರ ಹೇಗೆ? ವೆಲ್ಡಿಂಗ್ನವ್ರು ಮಾಡಿ ಕೊಡ್ತಾರೆ. ಇದು ಅಲ್ಲ ಇದು? ಇದು ಅಂದ್ರೆ ರಿಪೇರಿ ಅಂದ್ರೆ ನಿಮ್ಗೆ ಏನಾದ್ರು ಚಿಕ್ಕ ಚಿಕ್ಕ ಇದಿದ್ರೆ ಮಾತ್ರ? ಹೌದು. ಕಾರ್ಕಳದಲ್ಲೇ ಒಂದು ಪ್ರಥಮವಾಗಿ ಅಂದ್ರೆ ಫಸ್ಟ್ ಗೋಳಿ ಸೋಡಾ ಮಾಡಿದ್ದು ನೀವೇ ಹೌದು. ಹಾಗಾದ್ರೆ 100 ವರ್ಷ ಇತಿಹಾಸ ಇರುವಂತ ಒಂದು. ನಾನಲ್ಲ, ನನ್ನ ತಂದೆ ಮಾಡಿದ್ದು. ಅದನ್ನು ಅವರು ಕೈದಾದ ಮೇಲೆ ನಾನು ಮಾಡಿದ್ದೆ, ತಯಾರು ಮಾಡಿ. ಸಾಧಾರಣ 100 ವರ್ಷ ಮುಂಚೆ ಪೇಂಟಲ್ಲಿ ಅಂಗಡಿ ಇತ್ತು, ಅಲ್ಲಿ ಬಿಟ್ಟು ಇಲ್ಲಿ ಒಂದು ಸಾಧಾರಣ ಒಂದು 30 ವರ್ಷ ಆಗ್ಬೋದು. ಇಲ್ಲಿ ಒಂದು ನಿಮ್ಮ ತಂದೆಯವರು ತೀರಿ ಈಗ 60 ವರ್ಷ ಆಯ್ತಲ್ಲ? ಹೌದು. ಅವರು 40 ವರ್ಷ ಮಾಡಿದ್ರು, ಮತ್ತೆ ನೀವು 60 ವರ್ಷ ಮಾಡಿದ್ರಿ, ಒಟ್ಟಿಗೆ 100 ವರ್ಷ. ನಿಮ್ಮ ತಂದೆಯವರು ಮಾಡ್ತಿದ್ದ ಈ ಗೋಳಿ ಸೋಡಾ ಎಲ್ಲ ಮಾಡ್ತಿದ್ದದ್ದು ಏನಾದ್ರು ನೆನಪು ಉಂಟಾ ನೀವು ನೋಡಿದ್ದು? ಆಗ ಚಿಕ್ಕದಿದ್ದೆ, ನೆನಪಿಲ್ಲ. ನೋಡಿದ್ದು ಯಾವ್ದು ನೆನಪಿಲ್ವಾ? ನೋಡಿದ್ದೇನೆ, ಹೀಗೆ ನಾನು ತಯಾರು ಮಾಡಿದಾಗೆ ಮಾಡ್ತಿದ್ದೆ. ಮನೆಯಲ್ಲೇ? ಮನೆಯಲ್ಲೇ ಅಂಗಡಿ, ಅಲ್ಲಿ ಅಂಗಡಿ ಇತ್ತಲ್ಲ, ಮಾರ್ಕೆಟ್ ರೋಡ್ ನಲ್ಲಿ. ಮತ್ತೆ ಈಗ ಇಲ್ಲಿ ನೀವು ಎಷ್ಟು ವೆರೈಟಿದು? ಮೂರು ಯಾವ್ದು? ಜಿಂಜರ್ ಮತ್ತು ಸಿಹಿ ಚಪ್ಪೆ, ಮೂರನ್ನು. ಡಿಂಜರ್, ಸಿಹಿ, ಚಪ್ಪೆ. ಚಪ್ಪೆ ಸೋಡಾ, ಡಿಂಜರ್ ಶುಂಠಿ, ಅದೆಲ್ಲ. ಮತ್ತೆ ಲೆಮನ್, ಇದು ಸಿಹಿ ಸೋಡಾ. ಸಿಹಿ ಸೋಡಾ ಅದು. ಅದರಲ್ಲಿ ಎಷ್ಟು ಬೇರೆ ಎಂತಾದ್ರೂ ಬೇರೆ ಇದು ಬರುತ್ತಾ, ಫ್ಲೇವರ್ ಎಂತಾದ್ರೂ ಬರುತ್ತಾ? ಇಲ್ಲ ಇಲ್ಲ, ಒಂದೇ ನಾನು ಒಂದೇ ಮಾಡುದು, ಹಳದಿ ಲೆಮನ್ ಮಾತ್ರ. ಹಳದಿ ಲೆಮನ್ ಮಾತ್ರ. ಈಗ ನಿಮ್ಗೆ 60 ವರ್ಷ ಮುಂಚೆ ನೀವು ಮಾಡ್ತಿದ್ದ ವ್ಯಾಪಾರಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಇದೆ ನಿಮ್ಗೆ? ಈಗ 60 ವರ್ಷ ಮುಂಚೆ ಹೇಗಿತ್ತು ನಿಮ್ಗೆ, ಇದರ ಡಿಮಾಂಡ್ ಎಲ್ಲ ಹೇಗಿತ್ತು ಅಂತ? ಡಿಮಾಂಡ್ ಅಂದ್ರೆ ಮುಂಚೆ ಹಣದು ಬಾರಿ ಕಷ್ಟ ಇತ್ತು. 5 ಪೈಸೆಯಲ್ಲಿ ಕೊಡ್ತಾ ಇದ್ದೆ ನಾವು. ನೀವು 5 ಪೈಸೆಗೆ, ಪೈಸೆ ಲೆಕ್ಕ ಇದ್ದಾಗ. ಈಗ 10 ರೂಪಾಯಿ ಆಗಿದೆ. ನಾನು ಕೊಡುದು 10ರಲ್ಲಿ, ಅವರು 20ರಲ್ಲಿ ಮಾಡ್ತಾರೆ. ಈಗ ನೀವು ಹೇಳಿದ್ರಿ ಈಗ ಸ್ವಲ್ಪ ವ್ಯಾಪಾರ ಇಲ್ಲ, ತುಂಬಾ ಡಲ್ ಉಂಟು ಅಂತ ಈಗ ಹೇಳಿದ್ರಿ. ಬಟ್ ನಿಮ್ಗೆ ಮೊದ್ಲೆಲ್ಲ ಹೇಗಿತ್ತು ವ್ಯಾಪಾರ ಗೋಳಿ ಸೋಡಾ? ಮೊದಲು ಒಳ್ಳೇದಿತ್ತು, ಗುಡ್ಸೋತಿರ್ಲಿಲ್ಲ. ಹೌದು. ಕೆಲಸ ಮುಂಚೆ ಕೆಲಸ ಜನ ಇದ್ರು, ಕೆಲಸ ಮಾಡಿ ಮಾಡಿ ಸೋತು ಹೋಗ್ತಿತ್ತು ಆಗ ಮುಂಚೆ. ಅಷ್ಟು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಡಿಮಾಂಡ್ ಇತ್ತಲ್ಲ ಗೋಳಿ ಸೋಡಕ್ಕೆ. ಮತ್ತೆ ಬೇರೆ ಯಾವುದು ಇರ್ಲಿಲ್ಲ ಆ ಟೈಮ್ನಲ್ಲಿ, ಕಾರ್ಕಿದೆಲ್ಲ ಇರ್ಲಿಲ್ಲ. ಈಗ ಮತ್ತೆ ನನ್ನ ತಯಾರಾಯ್ತು. ಈಗ ಸದ್ಯ ಕಾರ್ಕಳದಲ್ಲಿ ಸಹ ಇರುವುದು ನಿಮ್ಮದೊಂದು ಮಾತ್ರ ಹಾಗಾದ್ರೆ ಗೋಳಿ ಸೋಡಾದು. ಮೊದ್ಲೆಲ್ಲ ಇದನ್ನ ಈಗ ಅಂಗಡಿಗೆ ತಗೊಂಡು ಹೋಗುದು ಎಲ್ಲ ಹೇಗೆ ತಗೊಂಡು ಹೋಗ್ತಿದ್ರಿ? ಸೈಕಲ್ ನಲ್ಲಿ. 60 ವರ್ಷದ ಮುಂಚೆ ಸಹ ಸೈಕಲ್ ನಲ್ಲೇ ಕೊಂಡೋದು. ಹೇಗೆ ಸೈಕಲ್ ಅಲ್ಲಿ ಕಟ್ಟಿ ತಗೊಂಡು ಹೋಗುದಾ ಹೇಗೆ? 2 ಬಾಕ್ಸ್ ಕಟ್ಟುದು. 2 ಬಾಕ್ಸ್ ಕಟ್ಟಿ ಅಂದ್ರೆ ನೀವು ಪೆರುವಾಜೆಯಿಂದ ಕಾರ್ಕಳ ಸುತ್ತಿ ಬರೀ ಸೈಕಲ್ ಅಲ್ಲಿ ಹೋಗುದು? ಸೈಕಲ್, ಯಾವುದೇ ವಾಹನದಲ್ಲಿ ಯಾವುದರಲ್ಲೂ ಇಲ್ಲ? ಅಂದ್ರೆ ಇಷ್ಟು ವರ್ಷಕ್ಕೆ ಹೋಗ್ಲೇ ಇಲ್ಲ ವಾಹನದಲ್ಲಿ? ವಾಹನ ಕಲೀಲಿಲ್ಲ. ಇದು ಸೈಕಲ್ ಅಲ್ಲೇ ಲೈನ್ ಸೇಲ್ ಮಾಡಿ ಅದನ್ನ ಅಂಗಡಿ ಗ್ರಾಹಕರಿಗೆ ಮುಟ್ಟಿಸೋದಲ್ಲ ಹಾಗಾದ್ರೆ? ಈಗ ಹೇಗಿದೆ ನಿಮ್ಗೆ ಈ ವ್ಯವಹಾರ ಎಲ್ಲ? ಈಗ ದಿವಸ ಖರ್ಚು ಆಗ್ತದೆ ಅಷ್ಟೇ. ದಿನಕ್ಕೆ ಎಷ್ಟು ಹೋಗ್ತದೆ ಒಂದು ಅಂದಾಜು? ಈಗ ದಿವಸಕ್ಕೆ 200-300 ರೂಪಾಯಿ ಆಗ್ತದೆ, ದಿವಸದ ಖರ್ಚು ಆಗ್ತದೆ. ಮತ್ತೆ ಇದಕ್ಕೆ ಇಡಬೇಕು, ಗ್ಯಾಸಿಗೆ, ಅದಕ್ಕೆ ಇದಕ್ಕೆ. ಗ್ಯಾಸ್ ಎಲ್ಲ ಇಲ್ಲೇ ಸಿಗ್ತದೆ? ಇಲ್ಲೇ ಸಿಗ್ತದೆ. ಸಾಧಾರಣ ಗ್ಯಾಸ್ ಎಷ್ಟು ಸಮಯ ಬರ್ತದೆ ನೀವಿಗೆ? ಒಂದು ತಿಂಗಳು ಬರ್ತದೆ ನನಗೆ. ಲೆಕ್ಕದಲ್ಲಿ ಆದ್ರೆ 1 ವಾರದಲ್ಲಿ ಖಾಲಿ ಆಗ್ಬೇಕು ಅದು, ವ್ಯಾಪಾರ ಇದ್ರೆ. ಇಲ್ಲಾದ್ರೆ 1 ತಿಂಗಳು ತನಕ ಬರ್ತದೆ. ಮತ್ತೆ ಸ್ವಲ್ಪ ಲೀಕ್ ಆಗಿ ಹೋಗ್ತದೆ. ಮತ್ತೆ ನಿಮ್ದು ಈಗ ಗೋಳಿ ಸೋಡಾ ಇಲ್ಲಿ ನೋಡ್ತಿರ್ಬೇಕಾದ್ರೆ ಇದು ಬಾಟ್ಲಿ ಸಹ ತುಂಬಾ ಹಳೆಯ ಬಾಟ್ಲಿ ಆಗಿ ಕಾಣ್ತದೆ. ಹೌದು, ಹಳೆ ಬಾಟ್ಲಿ ಅದು. ಸಾಧಾರಣ ನಿಮ್ದು 60 ವರ್ಷದಿಂದ ಬಂದಂತೆಲ್ಲ ಬಾಟ್ಲಿಗಳ ಹೇಗೆ? ಅದೇ ಬಾಟ್ಲಿ, ಅಂಥದ್ದೇ ಬಾಟ್ಲಿ. ಆದ್ರೆ ಈಗಿನ ಬಾಟ್ಲಿಗಳು ನಾನು ಮಾತ್ರ ಬೇರೆ ತಗೊಂಡದ್ದು ಹಳತ್ತು. ಸ್ನೇಹಿತರೆ ನೀವು ನೋಡ್ಬೋದು, ನೋಡಿ ಇದು ಇವಾಗ ಒಂದು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಂತ ಗೋಳಿ ಸೋಡಾಗಳ ಬಾಟ್ಲು, ಇದು ಹಳೆಯ ಗೋಳಿ ಸೋಡಾದ ಬಾಟಲಿ. ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಹಳೆ ಬಾಟ್ಲಿಗೂ ಇವಾಗಿನ ಹೊಸ ಬಾಟ್ಲಿಗೂ. ಇದ್ರ ಯಾವ್ದು ಒಳ್ಳೆ ಬಾಟ್ಲಿ ಯಾವ್ದು ಇದ್ರಲ್ಲಿ ನಿಮ್ಗೆ? ಇದೇ ಒಳ್ಳೇದು, ಹಳೇದೆ. ಅಂದ್ರೆ ನೀವೀಗ ದಿನ ಮಾಡ್ತಾ ಇರ್ತೀರಿ ಇಲ್ಲಿ ಗೋಳಿ ಸೋಡಾ ಮಾಡ್ತಾ ಇರ್ತೀರಲ್ಲ? ಇದೇ ಒಳ್ಳೇದು.
ಇದು ಗಟ್ಟಿ ಬರ್ತದೆ, ಮತ್ತೆ ಇದು ತೆಳು ಜಾಸ್ತಿ ಗ್ಯಾಸ್ ಆಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇದು ಎಂತಾದ್ರೂ ಹೊಡಿತದ, ತುಂಡಾಗ್ತದ, ಪೊಡಿ ಆಗ್ತದ, ಗ್ಲಾಸ್ ಏನಾದ್ರು ಹೊಡಿತದೆ ಅದು. ಹೊಡಿತದಲ್ಲ ಗ್ಯಾಸ್ ತುಂಬಿದ್ರೆ? ಹೌದು, ಇದು ಸಹ ಹೊಡಿತದೆ. ಹೊಡಿತದೆ ಗ್ಯಾಸ್ ಜಾಸ್ತಿ ಆದ್ರೆ. ಮೊನ್ನೆ ಹೀಗೆ ಮಾಡಿ ಇಟ್ಟದು ಒಂದೇ ಸಲ 6 ಬಾಟ್ಲಿ ಹೋಗಿದೆ. ತನ್ನಷ್ಟಿಗೆ ಅಂದ್ರೆ ಇದು ಸರಿ ಇಲ್ಲ ಅದು ಮಿಷಿನ್. ಹೌದು, ಗ್ಯಾಸ್ ಫುಲ್ ಬರ್ತದೆ ಒಂದೊಂದ್ಸಲ. ಅದಕ್ಕೆ ನಾನು ಓಪನ್ ಮಾಡಿ ನೋಡಿ ಗ್ಯಾಸ್ ಎಷ್ಟು ಬೇಕು ಅಷ್ಟೇ ಮಾಡೋದಲ್ಲ, ಗೋಳಿ ಹೊಡಿಯೋದು ಅಷ್ಟೇ. ಈಗ ನಿಮ್ಗೆ ಬಾಟ್ಲಿ ಎಲ್ಲ ಇದು ಹೇಳುದು, ಈಗ ಬಾಟ್ಲಿ ಇಂಥ ಬಾಟ್ಲಿಗಳು ಸಿಗ್ತದ ನಿಮ್ಗೆ? ಈಗ ಸಿಗುದಿಲ್ಲ. ನಿಮ್ ಮತ್ತೆ ಎಲ್ಲಿಂದ ರೆಡಿ ಮಾಡ್ತೀರಿ ಈಗ ಬಾಟ್ಲಿ? ಮುಂಚೆ ಇರ್ತದೆ, ಮತ್ತೆ ಕೆಲವು ಅಂಗಡಿ ಬಂದದ್ದು ಹಳೆ ಬಾಟ್ಲಿ ತಗೊಂಡದ್ದು ಸ್ವಲ್ಪ ಸಿಗ್ತಾ ಅದು? ಹಳೆ ಬಾಟ್ಲಿ ಉಂಟು ಕೆಲವು. ಈ ತರ ಬಾಟ್ಲಿ ಇಲ್ವಾ ಅಂತಲ್ಲ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ? ವಸ್ತು ಸಿಗುದಿಲ್ಲ, ಹಳೆತು ಸಿಗ್ತದೆ, ಸ್ಟಾಕ್ ಇಟ್ಟಿದ್ದಾರೆ ಕೆಲವರು. ತುಂಬಾ ಸ್ಟ್ರಾಂಗ್ ಅಲ್ಲ ಇದು ಸ್ವಲ್ಪ? ಹೌದು, ಲಕ್ಷ್ಮಿಯವರು ಸ್ಟಾಕ್ ಇಟ್ಟಿದ್ದಾರೆ, ಲಕ್ಷ್ಮಿ ಸೋಡಾ ಅಂಗಡಿ. ಈಗ ನೀವು ಅಲ್ಲಿ ಅಂಗಡಿಗೆಲ್ಲ ಹೋಗ್ತಿರಲ್ಲ, ಈಗ ನೀವು ಅಲ್ಲಿ ಯಾರಾದ್ರೂ ಇದು ಬಾಟ್ಲ್ ಎಲ್ಲಾದ್ರೂ ಬಿದ್ದು ಏನಾದ್ರು ಇದು ಪೀಸ್ ಆದ್ರೆ ಅಥವಾ ಒಡೆದೋದ್ರೆ ನಾನೇ ಇಡುದು, ಡ್ಯಾಮೇಜ್ ತಗೊಳ್ಳುದಿಲ್ಲ. ಡ್ಯಾಮೇಜ್ ಇದ್ದು ದುಡ್ಡು ಏನಾದ್ರು ತಗೋತೀರಾ? ತಗೊಳ್ಳುದಿಲ್ಲ. ಅದಕ್ಕೆ ನೀವೇ ಜವಾಬ್ದಾರಿ? ಹೌದು, ಅಂಗಡಿಯವರು ಏನು ಜವಾಬ್ದಾರಿ? ಹೇಳಲಿಕ್ಕೆ ದಾಕ್ಷಣ ಆಗ್ತದೆ. ಅದು ನಿಮ್ಗೆ ಲಾಸ್ ಅಲ್ಲ ಆಗುತ್ತೆ? ಲಾಸ್. ಹೌದು, ಏನ್ ಮಾಡುದು, ಅವರು ಕೆಲವರು ಅಂಗಡಿಯಲ್ಲಿ ಹೊರಗೆ ಕೊಡ್ತಾರೆ, ಒಳಗೆ ಬರುದಿಲ್ಲ. ತುಂಬಾ ತಗೊಂಡೋಗಿ ತೆಗೆದು ಹಾಕುದು, ಆತರ ಆದ್ರೆ ಕಷ್ಟ ಅಲ್ಲ ನಿಮ್ಗೆ? ಕಷ್ಟ. ಹೌದು, ಖರ್ಚು ಹೋಗ್ತದೆ ಅಷ್ಟೇ. ಈಗ ಹೆಚ್ಚಾಗಿ ಇಲ್ಲಿ ನಮ್ಮ ಈಗ ತುಳುನಾಡಿನಲ್ಲಿ ಹೆಚ್ಚಾಗಿ ಎಂತ ಈಗ ಹೊಟ್ಟೆಗೆ ಗ್ಯಾಸ್ ತುಂಬಿದ್ರು ಗೋಳಿ ಸೋಡಾ ಪಂಡ ಬಂಜಿದ ಗ್ಯಾಸ್ ಪೋಪುನ ಅಂತ ಹೇಳಿ ಅದ್ರೆ ರೂಢಿಯಾಗಿದೆ ಜನರಿಗೆ. ಆತರ ನಿಮ್ಗೆ ಗ್ಯಾಸ್ಟ್ರಿಕ್ಗೆ ಮತ್ತೆ ಇದು ಒಳ್ಳೇದು, ಶುಂಠಿ. ಗ್ಯಾಸ್ಟ್ರಿಕ್ ಶುಂಠಿ, ಚಪ್ಪೆ ಸೋಡಕ್ಕೆ ಉಪ್ಪು ಹಾಕಿ ಅದು ಗ್ಯಾಸ್ಟ್ರಿಕ್ಗೆ ಎಲ್ಲ ಒಳ್ಳೇದು. ಜಾಸ್ತಿ ಹೋಗುದು ಯಾವ್ದು ಈಗ ಮಾರ್ಕೆಟ್ ಅಲ್ಲಿ? ನಿಮ್ಗೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಜಿಂಜರೇ ಹೋಗುದು, ಜಿಂಜರೆ, ಶುಂಠಿ. ಮತ್ತೆ ನಾನು ಹೇಳುದು ಈಗ ಎಂತದ್ದು ಆಧುನಿಕವಾಗಿ ಎಂತದ್ದು ಬರ್ಲಿ, ಆದ್ರೆ ಗೋಳಿ ಸೋಡಾದ ಮುಂದೆ ಗೋಳಿ ಸೋಡಾದ ಈ ಶುಂಠಿಯ ಒಂದು ಯಾವುದಿಲ್ಲ ಅಲ್ಲ? ನಿಮ್ಗೆ ಈಗಲೂ ಒಂದು ಡಿಮಾಂಡ್ ಅಂತ ಇರೋದು ಶುಂಠಿಯ? ಶುಂಠಿ. ಹೌದು, ಜಾಸ್ತಿ. ಹೌದು, ಜಿಂಜರ್ ಈಗಲೂ ಡಿಮಾಂಡ್ ಇದೆ. ಹೌದು. ಈಗ ಸಾಧಾರಣ ಎಷ್ಟು ಅಂಗಡಿಗೆ ಕೊಡ್ತೀರಿ ಈಗ? 25 ಅಂಗಡಿ ಕೊಡ್ತೀನಿ. 20 ಅಂಗಡಿ ಕಾರ್ಕಳದಲ್ಲಿ? ಹೌದು. ಎಲ್ಲಿ ಈ ಗೂಡಂಗಡಿಗಳೆಲ್ಲ ಜಾಸ್ತಿ ಇದು ಸಿಗ್ತದ ಕೂಲ್ ಡ್ರಿಂಕ್ಸ್? ಅಲ್ಲೇ ಗೂಡಂಗಡಿಗೆ ಕೊಡುದಲ್ಲ, ಆಮ್ಲೆಟ್ ಅಂಗಡಿಗೆ, ಗೂಡಂಗಡಿಗೆ. ಹೆಚ್ಚು ವ್ಯಾಪಾರ ಈಗ ಎಲ್ಲಿದೆ ನಿಮ್ಗೆ ಅಂಗಡಿಯಲ್ಲಿ? ಹೆಚ್ಚು ಅಲ್ಲೇ ಬಡ್ಡಿ ಮಠ, ಮತ್ತೆ ಅಲ್ಲಿ ಮಸೀದಿ ಹತ್ತಿರ ಒಂದು. ಈಗ ವಿಡಿಯೋ ನೋಡ್ತಿರೋರಿಗೆ ಯಾರಾದ್ರೂ ಕುಡಿಬೇಕಂತ ಜನತಾ ಗೋಲ್ಡ್ ಹೌಸ್ ಅಲ್ಲಿ ಉಂಟು. ಮತ್ತೆ ಇಲ್ಲಿ ಪ್ರಕಾಶ್ ಜ್ಯುವೆಲ್ಲರ್ ಎದುರು ರವಿ ಬಂಡ ಸಿಯಾಳದು ಅಂಗಡಿಯಲ್ಲಿ ಸಿಗ್ತದೆ. ಬಡ್ಡಿ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತದೆ? ಬಸ್ ಸ್ಟ್ಯಾಂಡ್ ನಲ್ಲಿ ಇಡುದು ಅಲ್ಲ, ಬಸ್ ಸ್ಟ್ಯಾಂಡ್ ಅಥವಾ ಅಂಗಡಿ ಹತ್ರ ಸಿಗ್ತದೆ. ಹೌದು, ಆಮ್ಲೆಟ್ ಅಂಗಡಿಯಲ್ಲಿ. ಹೌದು. ಬಸ್ ಸ್ಟ್ಯಾಂಡ್ ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ಸಹ ಉಂಟಾ? ಕಾರ್ಕಳ ಬಸ್ ಸ್ಟ್ಯಾಂಡ್ ಇಲ್ಲ, ಬಂಡಿಮಠ ಬಸ್ ಸ್ಟ್ಯಾಂಡ್ ಮಾತ್ರ. ಸ್ನೇಹಿತರೆ, ಈಗ ನಮ್ಗೆ ಇವರು ಕೃಷ್ಣ ದೇವಡಿಗ ಅವರು ಯಾವ ರೀತಿ ಗೋಳಿ ಸೋಡಾ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಮ್ಗೆ ಈಗ ತೋರಿಸ್ತಾರೆ ಅವರು. ಬನ್ನಿ ನೋಡ್ಕೊಂಡ್. ಮೊದಲು ಅದು ಗೋಳಿ ಕೆಳಗೆ ಇರ್ತದಲ್ಲ ಅದರಲ್ಲಿ? ಹೌದು, ಇದು ಹೊಡೆದ ಮೇಲೆ ಗೋಳಿ ಕೂತು ಅದು ಗ್ಯಾಸ್ ಬಿಡುದಾ? ಇದು ಗ್ಯಾಸ್ ಇದು ಗ್ಯಾಸ್ ಬಿಡುದು. ಗ್ಯಾಸ್ ಓಪನ್ ಮಾಡುದಲ್ಲ ಅಲ್ಲಿ? ಹೌದು, ಓಪನ್ ಮಾಡುದು. ಇದು ಕ್ಲೋಸ್, ಗೋಳಿ ಕೂತ್ಕೊಳ್ಳಿ. ಅಂದ್ರೆ ಅದು ನೀವು ಇದು ಮುಚ್ಚಳ ಹಾಕ್ತಿರಲ್ಲ ಆಮೇಲೆ? ಹೌದು. ಅದೇ ಫುಲ್ ಇಟ್ಟು ಟೈಟ್ ಮಾಡ್ಬೇಕಲ್ಲ ಬಾಟ್ಲು ಒಳಗಡೆ? ಬಾಟ್ಲು ಉಂಟು. ಸ್ಲೋಲಿ ಗ್ಯಾಸ್ ಬಿಡ್ಬೇಕು ಆ ಕಡೆಯಿಂದ? ಗ್ಯಾಸ್ ಅನ್ನು ಓಪನ್ ಮಾಡ್ಬೇಕಲ್ಲ ಸ್ಲೋಲಿ ಆಗಿ ಆ ಕಡೆಯಿಂದ? ಈಗ ಓಪನ್ ಮಾಡಿದ್ದೇನೆ. ಆ ಗ್ಯಾಸಿಗೆ ಓಪನ್ ಮಾಡಿರಲ್ಲ ಅಲ್ಲಿ? ಹೌದು. ಸಾಧಾರಣ ಎಷ್ಟು ಸುತ್ತು ತಿರುಗಿಸ್ಬೇಕು ಇದು ಈಗ? ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಲ್ಲಿ ಗ್ಯಾಸ್ ಅಲ್ಲಿ ಈಗ ಬಾಟ್ಲಿ ತುಂಬಿದೆ ಅಂತ? ತುಂಬಿದ ಅನ್ನೋದು ಅದು ಮುಂಚೆ ಸರ್ವಿಸ್ ನಲ್ಲಿ ಅಭ್ಯಾಸ. ಅಂದ್ರೆ ಜಾಸ್ತಿ ಸಹ ತಿರುಗಿಸಬಾರ್ದ? ಇದು ಜಾಸ್ತಿ ಬಾಟ್ಲಿ ಹೋಗ್ತದೆ, ಬಾಟ್ಲಿ ಹೊಡಿತದೆ. ಅದೇ ಇದ್ರಲ್ಲಿ ಫುಲ್ ಗ್ಯಾಸ್ ಬರ್ತದೆ, ಅದಕ್ಕೆ ಓಪನ್ ಮಾಡಿ. ಹೇಗೆ ಗೊತ್ತಾಗ್ತದೆ ನಿಮ್ಗೆ ಈಗ ಇದು ಆ ಗೋಲಿ ಮೇಲೆ ಇದು ಇಲ್ಲಿ ಗೊತ್ತಾಗ್ತದೆ ಗ್ಯಾಸ್? ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೋಡಿ ಇಲ್ಲಿ ಗೋಲಿ ಮೇಲೆ ಹೋದ್ರೆ ಗೊತ್ತಾಗ್ತದಲ್ಲ ಇಲ್ಲಿ? ಗೋಲಿ ಮೇಲೆ ಹೋಗ್ಬೇಕಾದ್ರೆ ಇದು ಈಗ ಹೊಡಿಬೇಕು. ಅದು ಆಫ್ ಮಾಡ್ಬೇಕಲ್ಲ, ಕ್ಲೋಸ್ ಮಾಡ್ಬೇಕು ಅದನ್ನ ಗ್ಯಾಸ್ ಅನ್ನು? ಇದು ಈಗ ಹೇಳ್ತೇನೆ. ಈಗ ಗೋಳಿ ಕೂತು
ಬಾಟ್ಲಿ ಕೊಡಿ. ನೋಡಿ ಎಸ್, ನೋಡಿ ಇಲ್ಲಿ ಸ್ನೇಹಿತರೆ, ಇದು ಗೋಲಿ ನೋಡಿ, ಈ ಥರ ಗೋಲಿ ಮೇಲೆ ಬಂದಿರುತ್ತೆ. ಈಗ ಒಂದು ಗೋಲಿ ಕೂಡ ರೆಡಿ ಆಗಿದೆ ಶುಂಠಿ. ನೋಡಿದಲ್ಲ ಸ್ನೇಹಿತರೆ, ಇದು ಕಾರ್ಕಳದ 3 ವರ್ಷ ಇತಿಹಾಸ ಇರುವಂಥ ಗೋಲಿ ಸೋಡಾ. ಸೊ ನಮ್ಮ ಜೊತೆಗೆ ಇಷ್ಟೊತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಾಗೆ ನಮ್ಮ ಕೃಷ್ಣ ದೇವರಿಗೆ ತುಂಬ ಧನ್ಯವಾದಗಳು. ಧನ್ಯವಾದ. ಸ್ನೇಹಿತರೆ, ಆದಷ್ಟು ನಮ್ಮ ಹಳೆಯ ನಾವೇನು ಚಿಕ್ಕ ಬಾಲ್ಯದಲ್ಲಿ ಏನು ನೋಡ್ಕೊಂಡು ಬಂದಿದ್ದೀವಿ, ಇಂಥ ಒಂದು ಪಾನೀಯಗಳು, ತಂಪು ಪಾನೀಯಗಳು ಏನಿದೆ, ಇಂಥದ್ದನ್ನು ನಾವು ಆದಷ್ಟು ಉಪಯೋಗಿಸಿ. ಇದು ಬಿಟ್ಟರೆ ಅವ್ರಿಗೆ ಬೇರೆ ರೀತಿ ಯಾವುದೇ ರೀತಿಯಾದಂಥ ಉದ್ಯೋಗ ಇಲ್ಲ, ಅಂದರೆ ಇದನ್ನೇ ನಂಬ್ಕೊಂಡು ಅವರು ಜೀವನ ಮಾಡ್ತಾ ಇರೋದು. ಸೊ ಇಂಥ ಒಂದು ಗೋಲಿ ಸೋಡಾಗಳನ್ನು ನಾವು ಬೆಂಬಲಿಸೋಣ. ಮತ್ತು ನಾವು ಒಂದಷ್ಟು ಇವರಿಗೆ ಇಂಥ ಗೋಲಿ ಸೋಡಾ ನಾವು ಬೆಂಬಲಿಸಿದ್ರಿಂದ ಇವರಿಗೂ ಇದರಿಂದ ತುಂಬ ಪ್ರಯೋಜನಗಳಾಗ್ತದೆ. ಯಾಕಂದರೆ ಇವರ ಇಡೀ ಜೀವನ ಮತ್ತು ಇವರ ಇಡೀ ಫ್ಯಾಮಿಲಿ ಈ ಗೋಲಿ ಸೋಡಾದಿಂದ ಇದೆ. ಇವರ ಗೋಲಿ ಸೋಡಾ ಇನ್ನಷ್ಟು ಜನರು ಖರೀದಿ ಮಾಡಲಿ. ನೋಡಿದಲ್ಲ ಸ್ನೇಹಿತರೆ, ಇದು ಒಂದು ಸ್ಪೆಷಲ್ ಸ್ಟೋರಿವನ್ನು 100 ವರ್ಷದಿಂದ, ಅಂದರೆ ನಿರಂತರವಾಗಿ 100 ವರ್ಷದಿಂದ ಇಂಥ ಗೋಲಿ ಸೋಡಾ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಕೃಷ್ಣ ದೇವಡಿಗೆ ಅವರು. ಇವರ ಇಂಥ ಕೆಲಸಗಳು ಇನ್ನಷ್ಟು ಮುಂದುವರಿಲಿ. ಮತ್ತು ಆದಷ್ಟು ನಾವು ಇಂಥ ಪಾನೀಯಗಳನ್ನು ಸೇವಿಸೋಣ, ಇವರಿಗೂ ಸಪೋರ್ಟ್ ಮಾಡೋಣ, ಇಂಥ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಸಪೋರ್ಟ್ ಮಾಡೋಣ. ಸೊ ಇದು ಇವತ್ತಿನ ಒಂದು ಸ್ಪೆಷಲ್ ಸ್ಟೋರಿ. ಸೊ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಸ್ಟೋರಿ ಒನ್ ಚಾನಲ್ನ ಫಾಲೋ ಮಾಡ್ತಾಯಿರಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ.